ರಾಷ್ಟ್ರೀಯ ಹೆದ್ದಾರಿ 66ರ ಉಡುಪಿ ಜಿಲ್ಲೆಯ ಕಟಪಾಡಿ ಜಂಕ್ಷನ್ನಲ್ಲಿ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ಟ್ರಾಫಿಕ್ ಜಾಮ್ ಕೊನೆಗೂ ನಿವಾರಣೆಯಾಗುವ ಸಮಯ ಸನ್ನಿಹಿತವಾಗಿದೆ. ಇಲ್ಲಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಹಸಿರು ನಿಶಾನೆ ಲಭಿಸಿದೆ. ಕಟಪಾಡಿ ಜಂಕ್ಷನ್ ಬಳಿ ಉಡುಪಿ ಕಿನ್ನಿಮೂಲ್ಕಿ ಮಾದರಿಯಲ್ಲಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಕಳೆದ ಮಾರ್ಚ್ನಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀಘ್ರ ಕಾಮಗಾರಿ ಆರಂಭಿಸಲಾಗುವುದು ಅಂತ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಇಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಸ್ಥಳೀಯ ಸಾರ್ವಜನಿಕರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರಿಗೆ ಅವರು ಮಾಹಿತಿ ನೀಡಿದರು. ಅಂಡರ್ ಪಾಸ್ ನಿರ್ಮಾಣ 550 ಮೀಟರ್ ಉದ್ದ, 5.5 ಮೀಟರ್ ಎತ್ತರ ಇರಲಿದೆ. ನ್ಯಾಷನಲ್ ಇನ್ಫ್ರಾ ಪ್ರಾಜೆಕ್ಟ್ ಕಂಪನಿ ಕಾಮಗಾರಿ ವಹಿಸಿಕೊಂಡಿದೆ. 10 ಕಡೆ ಸರ್ವಿಸ್ ರಸ್ತೆ ನಿರ್ಮಾಣ, 6 ಕಡೆ ಪಾದಚಾರಿ ಮಾರ್ಗ ನಿರ್ಮಾಣ ಆಗಲಿದೆ. ಕಾಮಗಾರಿ ಪೂರ್ಣಗೊಳ್ಳಲು 24 ತಿಂಗಳು ಬೇಕಾಗುತ್ತೆ ಅಂತ ತಿಳಿಸಿದರು. ಕಟಪಾಡಿ ಗ್ರಾಮ ಪಂಚಾಯತ್ ಆಡಳಿತ ಸೇರಿದಂತೆ ಅಧಿಕಾರಿಗಳು ಮತ್ತು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ, ಕಟಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಭಾ ಶೆಟ್ಟಿ ಮತ್ತು ಇತರರು ಉಪಸ್ಥಿತರಿದ್ದರು. ಆನಂತರ ಈ ಮಳೆಗಾಲ ಮುಗಿತಾ ಇರುವಾಗ ಸರ್ವಿಸಸ್ ಮಾಡಲಿಕ್ಕೆ ಕೆಲವು ಕಡೆ ಸ್ವಲ್ಪ ಸಮಸ್ಯೆಗಳು ಇರ್ಬೋದು. ಫೋನ್ ಆಯ್ತಾ ಸರ್ವಿಸ್ ಮಾಡಿ ಗೊತ್ತಿಲ್ಲ ಹೋಗ್ಬೇಕಾ ವಿಷಯ ಕೆಲವು ಕಡೆಗಳಲ್ಲಿ ವ್ಯತ್ಯಾಸ ಇದೆ. ಈ ಕಾಮಗಾರಿ ಪ್ರಾರಂಭ ಆಗುತ್ತಾ, ಆದರೆ ಟೆಂಡರ್ ಆಗಿದೆಯಾ, ಎಷ್ಟು ಕೋಟಿ ಟೆಂಡರ್ ಆಗಿ 275 ಮೀಟರ್ ಬರ ಒಟ್ಟಿಗೆ 550 ಮೀಟರ್ ಉದ್ದದ ಕಾಮಗಾರಿಗಳು ನೆರವೇರುತ್ತೆ. 5.5 ಮೀಟರ್ ಮಾಡಬಹುದು, ಬೈಪಾಸ್ ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡಬೇಕು. ಮುಖ್ಯವಾಗಿ ಈ ಕಾಮಗಾರಿ ಈ ಅವಧಿ 24 ತಿಂಗಳಿದೆ. ಅದರೊಳಗೆ ಕಾಮಗಾರಿ ಈ ಕಡಪಾಡಿಯ ಅಂಡರ್ ಪಾಸ್ ಕಾಮಗಾರಿಗೆ ಟೆಂಡರ್ ಮುಗಿದಿದೆ. 2025 ಅಂದರೆ ಮೊನ್ನೆ ಕಳೆದ 4-5 ತಿಂಗಳ ಕೆಳಗೆ ಮಾರ್ಚ್ ತಿಂಗಳಲ್ಲಿ ಈ ಟೆಂಡರ್ ಮುಗಿದು ಟೆಂಡರ್ ಪ್ರಕ್ರಿಯೆಗಳು ಮುಗಿದಿದೆ. ಇದರ ಕಾಮಗಾರಿಯ ಒಟ್ಟು ವೆಚ್ಚ, ಟೆಂಡರ್ ಮುಗಿದಿರುವಂಥ ವೆಚ್ಚ 17 ಕೋಟಿ ರೂಪಾಯಿ. ಕಡಪಾಡಿ ಅಂಡರ್ ಪಾಸಿನ ಕಾಮಗಾರಿಯ ಒಟ್ಟು ವೆಚ್ಚ 17 ಕೋಟಿ ರೂಪಾಯಿಗೆ ಟೆಂಡರ್ ಮುಗಿದಿದೆ. ಕಾಮಗಾರಿಯನ್ನು ಕಡಪಾಡಿ ಜಂಕ್ಷನ್ನಿಂದ ಎಡಬದಿಯಲ್ಲಿ 275 ಮೀಟ್ರು, ಬಲಬದಿಯಲ್ಲಿ 275 ಮೀಟ್ರು ಉದ್ದಕ್ಕೆ ಈ ಅಂಡರ್ ಪಾಸ್ ಕಾಮಗಾರಿಯ ತಡೆಗೋಡೆ ನಿರ್ಮಾಣ ಆಗುತ್ತೆ. ಅದರ ಎತ್ತರ 5.5 ಮೀಟರ್ ಆಗಿರುತ್ತೆ. ನ್ಯಾಷನಲ್ ಪ್ರಾಜೆಕ್ಟ್ ಕಂಪನಿ ಅನ್ನುವಂಥ ಕಂಪನಿಗೆ ಇದು ಟೆಂಡರ್ ಆಗಿದೆ. ಕಿನ್ನಿಮೂಲ್ಕಿ ಗೋಪುರದ ಮಾದರಿಯಲ್ಲೇ ಕಡಪಾಡಿ ಅಂಡರ್ ಪಾಸ್ ಕೂಡ ಕಾಮಗಾರಿ ನಡೆಯುತ್ತೆ, ಅದೇ ಮಾದರಿಯಲ್ಲಿ ನಡೆಯುತ್ತೆ ಅನ್ನೋದನ್ನು ಈ ಮೂಲಕ ಸ್ಪಷ್ಟವಾಗಿ ಹೇಳಿ, ನಾವು ಸರ್ವಿಸ್ ರೋಡನ್ನು ಮಾಡಬೇಕು. ಹಿಂದೆ ಕೆಲವು ಘಟನೆಗಳು ನಮಗೆ ಕಲ್ಯಾಣಪುರದಲ್ಲಿ ನಡೆದಿರುವಂಥ ಕೆಲವು ವಿದ್ಯಮಾನಗಳನ್ನು ನೋಡಿದರೆ ಸರ್ವಿಸ್ ರೋಡನ್ನು ಅಂದರೆ ಬೈಪಾಸ್ ರೋಡನ್ನು ಸಮರ್ಪಕವಾಗಿ ಮಾಡದೆ ಕಾಮಗಾರಿ ಮಾಡಿರುವಂಥ ಹಿನ್ನೆಲೆ ಕೆಲವು ಕಡೆ ಕಂಡುಬಂದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಂಜಿನಿಯರ್ನ ಕರೆದು ಶಾಸಕರ ಸಮಕ್ಷಮದಲ್ಲಿ ಈ ಕುಂದಾಪುರದಿಂದ ಕಡಪಾಡಿಗೆ ಬರುವ, ಕಡಪಾಡಿಯಿಂದ ಕುಂದಾಪುರಕ್ಕೆ ಹೋಗುವ ಎರಡೂ ಕಡೆ ಎಡ ಮತ್ತು ಬಲಭಾಗದಲ್ಲಿ ಇದರ ಸರ್ವಿಸ್ ರಸ್ತೆ ಅಂತ ನಾವೇನು ಕರೀತೇವೆ, ಆ ರಸ್ತೆಯನ್ನು ಪೂರ್ಣಗೊಳಿಸಲಿಕ್ಕೆ ಬೇಕಾದಂಥ ಮಾಜರನ್ನು ಮಾಡಬೇಕು. ರಸ್ತೆ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಪೂರ್ಣ ಪ್ರಮಾಣದ ರಿಪೇರಿಗೊಳಿಸಿ ಈ ಕಾಮಗಾರಿ ಮುಗಿಯುವವರೆಗೂ ಕೂಡ ಸರ್ವಿಸ್ ರಸ್ತೆ ಸಮರ್ಪಕವಾಗಿ ವಾಹನ ತಿರುಗಲಿಕ್ಕೆ ಬೇಕಾದಂಥ ಅನುಕೂಲ ಮಾಡಿಕೊಡುವಂಥ ಯೋಜನೆ ರೂಪಿಸಬೇಕು ಅಂತಲೂ ಹೇಳಿದ್ದೆ. ಹಾಗಾಗಿ ಇನ್ನೊಂದು 2-3 ದಿವಸದಲ್ಲಿ ಇದರ ಸರ್ವಿಸ್ ರಸ್ತೆಯನ್ನು ಗುರುತಿಸಿ, ಅಂದರೆ ಬೈಪಾಸನ್ನು ಗುರುತಿಸಿ ಕಾಮಗಾರಿಗೆ ಕೊಡುವಂಥ ಕೆಲಸ ಮಾಡ್ತೇವೆ. ಅಕ್ಟೋಬರ್ ತಿಂಗಳ ಪ್ರಥಮ ಅಥವಾ ದ್ವಿತೀಯ ವಾರದಲ್ಲಿ ಈ ಕಾಮಗಾರಿಗೆ ಚಾಲನೆ ಕೊಡಿ ಅಂತ ಅವರು ಹೇಳಿದ್ದಾರೆ. ಈ ಕಾಮಗಾರಿಗೆ 24 ತಿಂಗಳು ಅಂದರೆ 2 ವರ್ಷಗಳ ಅವಧಿ ಇರುತ್ತೆ. ಈಗಾಗಲೇ 3-4 ತಿಂಗಳು ಆಗಿರೋದ್ರಿಂದ ಕಾಮಗಾರಿಗೆ ಹೆಚ್ಚು ವೇಗ ಕೊಟ್ಟು 2 ವರ್ಷದಲ್ಲಿ ಈ ಕಾಮಗಾರಿಯನ್ನು ಮುಗಿಸಲಿಕ್ಕೆ ಬೇಕಾದಂಥ ರೂಪುರೇಖೆಗಳನ್ನು ಸಿದ್ಧಪಡಿಸಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ, ನ್ಯಾಷನಲ್ ಅಧಿಕಾರಿಗಳಿಗೆ ನಾನು ಕೂಡ ಸಲಹೆ ಕೊಟ್ಟಿದ್ದೇನೆ, ಮಾನ್ಯ ಶಾಸಕರು ಸಲಹೆ ಕೊಟ್ಟಿದ್ದಾರೆ. ಈ ಕಾಮಗಾರಿಗೆ 2 ಕಡೆ ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಿದ ನಂತರ ಅಕ್ಟೋಬರ್ ತಿಂಗಳ ಪ್ರಥಮ ಅಥವಾ ದ್ವಿತೀಯ ವಾರದಲ್ಲಿ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತೇವೆ. RO ರೀಜನಲ್ ಆಫೀಸರು, ನಾವು ಸನ್ಮಾನ್ಯ ಸಂಸದರು ಹೋಗಿ ಅವರ ಮುಖತಃ ಭೇಟಿಯಾಗಿ ಇಲ್ಲಿಯ ಅಗತ್ಯತೆಗಳು, ಇಲ್ಲಿಯ ಸರ್ವಿಸ್ ರಸ್ತೆಗಳು, ಹಾಗೆ ವಿಶೇಷವಾಗಿ ಕಡಪಾಡಿಯ ಬಗ್ಗೆ ನನಗೂ ಅನುಭವಕ್ಕೆ ಬಂದಿರ್ತದೆ. ತುಂಬ ಟ್ರಾಫಿಕ್ ಜಾಮ್ ಆಗ್ತದೆ. ಹಾಗಾಗಿ ಈ ಒತ್ತಡ ಕಮ್ಮಿ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಇಲ್ಲಿ ಒಂದು ಅಂಡರ್ ಪಾಸ್ ಮಾಡಬೇಕೆಂಬುದನ್ನು ಬಹುಶಃ ಶತಾಯಗತಾಯ ನೀವೆಲ್ಲ ನೋಡ್ತಾ ಇರ್ಬೋದು. ಅಭಿವೃದ್ಧಿ ಕೆಲಸ ಆಗುವಾಗ ಒಂದಷ್ಟು ಟೀಕೆಗಳು ಸಹಜ. ಯಾಕಂತ ಹೇಳಿದರೆ ಎಡವನಲ್ಲದೆ ನಡೆಯಲಾರದು, ಇಲ್ಲಿಗೆ ಎಡವಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಕಾಮಗಾರಿ ಪ್ರಾರಂಭ ಆಗಿದೆ. ಈ ಡಾಂಬರ್ ರಸ್ತೆ ಕೂಡ ತುಂಬ ಟೀಕೆ ಬಂತು.
ಇದ್ದರೆ ತುಂಬ ಜನ ಭಾಳ ಖುಷಿಯಿಂದ ಇವತ್ತು ಜನ ಓಡಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಹಾಗಾಗಿ ಒಂದು ಅಭಿವೃದ್ಧಿ ಪರ್ವ ಸನ್ಮಾನ್ಯ ಸಂಸದರ ಆಯ್ಕೆ ಆದಮೇಲೆ ಇಲ್ಲಿ ಶುರು ಆಗಿದೆ. ಆ ನಿಟ್ಟಿನಲ್ಲಿ ತುಂಬ ಮುತುವರ್ಜಿಯಿಂದ ಈ ಕೆಲಸ ಶುರು ಆಗ್ತದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿದೆ. ಒಂದು ಒಳ್ಳೆಯ ಕಂಪನಿ, ನ್ಯಾಷನಲ್ ಇನ್ಫ್ರಾ ಕಂಪನಿ ಅಂತೇಳಿ ತೀರ್ಥಹಳ್ಳಿ ಬೇಸ್ಡ್ ಅವರು ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆ ಕೆಲಸವನ್ನು ಮಾಡಿದ್ದಾರೆ. ಅವರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಟೆಂಡರ್ ಆಗಿದೆ ಇದು. ಆ ನಿಟ್ಟಿನಲ್ಲಿ ಈಗ ಅವ್ರು ಹೇಳಿದಾಗ 24 ತಿಂಗಳು ಇದ್ದರೂ ಕೂಡ ಅವ್ರ ಮೊನ್ನೆ ಏನು ಹೇಳಿದ್ರು, ನಾನು 18 ತಿಂಗಳಲ್ಲಿ ಕೆಲಸ ಮುಗಿಸ್ಕೊಡ್ತೇನೆ ಎನ್ನುವ ಒಂದು ವಾಗ್ದಾನವನ್ನು ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಜನರ ಸಹಕಾರ ಬೇಕು. ಕಟಪಾಡಿ ಅಂಡರ್ ಪಾಸ್ ಬಗ್ಗೆ ಇವತ್ತು ಏನು ಸಂಸದರು ಮತ್ತು ಶಾಸಕರು ಇವತ್ತು ಏನು ಮಾಧ್ಯಮಕ್ಕೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಟಪಾಡಿಯಲ್ಲಿ ಅಂಡರ್ ಪಾಸ್ ಆಗುತ್ತೆ ಎಂಬ ಒಂದು ಮಾಹಿತಿಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ನಾವಿಲ್ಲಿ ಗಮನಿಸಬೇಕು, ಕಟಪಾಡಿ ಅಂತ ಹೇಳಿದರೆ ಇಲ್ಲಿ ಪದೇ ಪದೇ ಇಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗುತ್ತಿತ್ತು. ಈ ಬಗ್ಗೆ ಈ ಒಂದು ಪರಿಸರದ ಅಂದರೆ ಗ್ರಾಮಸ್ಥರ ಒಂದು ಬೇಡಿಕೆ ಕೂಡ ಇತ್ತು, ಅಂಡರ್ ಪಾಸ್ ಆಗಬೇಕಂತೇಳಿ. ಈಗಾಗಲೇ ಇವತ್ತು ನಮ್ಮ ಸಂಸದರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮಾರ್ಚ್ ತಿಂಗಳಲ್ಲಿ 2025ರಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅದೇ ರೀತಿಯಲ್ಲಿ ಒಟ್ಟು ಈ ಒಂದು ಅಂಡರ್ ಪಾಸ್ನ ಕಾಮಗಾರಿಯ ವೆಚ್ಚ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟಪಾಡಿಯಲ್ಲಿ ಅಂಡರ್ ಪಾಸ್ ನಿರ್ಮಾಣವಾಗಲಿಕ್ಕಿದೆ. ಕಾಮಗಾರಿ ಸುಮಾರು ಕಟಪಾಡಿ ಜಂಕ್ಷನ್ನಿಂದ 550 ಮೀಟರ್ ಉದ್ದದವರೆಗೆ, ಹಾಗೆ ಎತ್ತರ 5.5 ಮೀಟರ್ ಎತ್ತರ. ಈಗಾಗಲೇ ಈ ಒಂದು ಏನು ಅಂಡರ್ ಪಾಸ್ ಇದರ ಗುತ್ತಿಗೆದಾರರನ್ನು ನ್ಯಾಷನಲ್ ಪ್ರಾಜೆಕ್ಟ್ ಕಂಪನಿಗೆ ನೀಡಲಾಗಿದ್ದು, ಈ ಒಂದು ಅಂಡರ್ ಪಾಸ್ನ ಕಾಮಗಾರಿಯನ್ನು ಅವರು ವಹಿಸ್ಕೊಳ್ಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕಟಪಾಡಿಯ ಅಂಡರ್ ಪಾಸ್ ಏನಂತ ಹೇಳಿದರೆ ಕಿಂಜಿಮುಲ್ಕಿ ಗೋಪುರದ ಬಳಿ ಇರುವಂತಹ ಅಂಡರ್ ಪಾಸ್ನಂತೆ ಅದೇ ಮಾದರಿಯಲ್ಲಿ ಕಟಪಾಡಿಯಲ್ಲಿ ಕೂಡ ಅಂಡರ್ ಪಾಸ್ ಆಗುತ್ತೆ ಎಂಬ ಒಂದು ಮಾಹಿತಿ ಕೂಡ ನಮಗೆ ಇವತ್ತು ನೀಡಿದ್ದಾರೆ. ಒಟ್ಟಾರೆ ಈ ಒಂದು ಅಂಡರ್ ಪಾಸ್ ಕಾಮಗಾರಿ ಸುಮಾರು ಏನು 24 ತಿಂಗಳ ಒಳಗೆ ಈ ಒಂದು ಕಾಮಗಾರಿಯನ್ನು ಮುಗಿಸಬೇಕು ಅಂತೇಳಿ ಅವರಿಗೆ ಏನು ಗುತ್ತಿಗೆದಾರರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನೇ ಆಗಲಿ ಕಟಪಾಡಿ ಜನರ ಒಂದು ಬೇಡಿಕೆ ಇತ್ತು, ಕಟಪಾಡಿಯಲ್ಲಿ ಅಂಡರ್ ಪಾಸ್ ಆಗಬೇಕು ಅಂತೇಳಿ. ಆದರೆ ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಈಗಾಗಲೇ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಅಂತೇಳಿ ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಕಟಪಾಡಿಯ ಜನರ ಬಹುದಿನಗಳ ಬೇಡಿಕೆ ಕೂಡ ಈಡೇರಿದೆ ಅಂತ ಹೇಳ್ಬೋದು. ಕಟಪಾಡಿಯಲ್ಲಿ ಸಾಕಷ್ಟು ಏನು ಟ್ರಾಫಿಕ್ ಸಮಸ್ಯೆಯಿಂದ ಜನರು ತೊಂದರೆಯನ್ನು ಅನುಭವಿಸ್ತಿದ್ರು. ಇವತ್ತು ಏನು ಸಂಸದರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಮಾಧ್ಯಮಕ್ಕೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅತಿ ಶೀಘ್ರವಾಗಿ ಅಕ್ಟೋಬರ್ ತಿಂಗಳ ಈ ಒಂದು ಕಾಮಗಾರಿಯನ್ನು ನಾವು ಆರಂಭಿಸ್ತೇವೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಭಾಗದಲ್ಲಿ ಅತಿ ಶೀಘ್ರವಾಗಿ ಅಂಡರ್ ಪಾಸ್ ನಿರ್ಮಾಣವಾಗಲಿ ಅಂತೇಳಿ ಹೇಳುತ್ತಾ, ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.